ಓಕೆ, ಮತ್ತೆ ನಾವು ಇನ್ನೊಂದು ಫಾರ್ಮ್ ನಮ್ಮ JCI ಪುತ್ತೂರಿನ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್, ನಮ್ಮ ಕಳೆದ ವರ್ಷದ JCI ಪುತ್ತೂರಿನ ಸಾರಥ್ಯ ವಹಿಸಿದವರು ನಮ್ಮ ಶಶಿರಾಜರಯ್ಯವರು. ಮಾರ್ಕ್ ಟೆಲಿಕಾಮ್ ಅಂತೇಳಿ ಒಂದು 10-12 ವರ್ಷದಿಂದ ಪುತ್ತೂರಲ್ಲಿ ಮೊಬೈಲ್ ಫೋನ್ಸ್ ಆ್ಯಂಡ್ ಸರ್ವಿಸಸ್ನ ಒಂದು ಮಳಿಗೆಯನ್ನು ಶಾಪನ್ನು ಹಾಕಿ ಬೇರೆ ಬೇರೆ ಒಳ್ಳೆ ರೀತಿಯಲ್ಲಿ ಪುತ್ತೂರಿನ ಎಕ್ಸ್ಪರ್ಟ್ ಮೊಬೈಲ್ ಸರ್ವಿಸ್ ಮಾಡುವವರು. ಅವರ ಒಂದು ಶಾಪಿಗೆ ನಾವು ಹೋಗ್ತಾ ಇದ್ದೇವೆ. ಬನ್ನಿ ಒಳಗಡೆ ಹೋಗುವ, ಅವ್ರ ಹತ್ರ ಮಾತಾಡಿಸುವ, ಅವರ ಸ್ಪೆಷಾಲಿಟಿ ಏನು ಮತ್ತು ಅವರಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗ್ತದೆ ಅಂತ ನೋಡೋಣ ಬನ್ನಿ. ಶಶಣ್ಣ ನಮಸ್ಕಾರ. ಅಧ್ಯಕ್ಷರಿಗೆ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಅಧ್ಯಕ್ಷರಿಗೆ ನಮಸ್ಕಾರ. ಇಬ್ಬರು ಅಧ್ಯಕ್ಷರು, ರೋಟರಿ ಅಧ್ಯಕ್ಷರು, JCI ಅಧ್ಯಕ್ಷ, ಸಮಾಜ ಸೇವಾ ಸಂಸ್ಥೆಯ ಇಬ್ಬರು ಅಧ್ಯಕ್ಷರು, JCI ಮತ್ತು ರೋಟರಿ ಅವರು. ನನಗೆ ಹೇಳಲಿಕ್ಕೆ ಮರ್ತೋಯ್ತಾಗ ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಝೋನಲ್ಲಿ ನಾವದೇ JCI ಇಂಡಿಯಾದಲ್ಲಿ JCOM ಅಂತ ಹೇಳಿ. ಸೊ JCOM ಅಂತ ಹೇಳುವಂಥ ಏನು ಝೋನಲ್ಲಿ ನಡೀತಾ ಇದೆ, ಅವರ ಚೇರ್ಮನ್ ಆಗಿ ನಮ್ಮ ಶಶಿರಾಜರಯ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. JCOM ಸ್ಪೆಷಲಿ ಬಿಸ್ನೆಸ್ ಮೆನ್ಸ್ಗಳಿಗೆ ಸೇರಿಕೊಂಡು JCIಯಲ್ಲಿರೋರು JCಗೆ ಬಿಸ್ನೆಸ್ ಅಂತ ಹೇಳ್ತಾರೆ. ಆ ಥರ ನಾವು ಆಗಲೇ ಮಾತಾಡಿದಾಗೆ. ಸೊ ಅವರ ಫರ್ಮಲ್ಲಿ ಇರುವಂಥದ್ದು ಮಾರ್ಕ್ ಟೆಲಿಕಾಮಲ್ಲಿ. ಕಳೆದ ಬಾರಿ ನಾವು ಫೇಸ್ಬುಕ್ ಲೈವ್ ಹೋಗಿದ್ದಾಗ 48,000 ವ್ಯೂಸ್ಗಳಾಗಿತ್ತು. ಸೊ ಹೈಯೆಸ್ಟ್ ವ್ಯೂಸ್ ಪಡ್ಕೊಂಡು ಬಹುಮಾನ ಎಲ್ಲ ಪಡ್ಕೊಂಡವ್ರು. ಸೊ ಈ ಸಲ ಎಷ್ಟು ವ್ಯೂಸ್ ಹೋಗುತ್ತೆ ಗೊತ್ತಿಲ್ಲ. ಸೊ ನೋಡೋಣ. ಓಕೆ, ಮಾತಾಡಿಸುವ ಶಶಿರಾಜರಯ್ಯ ಮಾತಾಡಿಸುವ. ಅವರು ಏನು, ಅವರ ಪ್ರಾಡಕ್ಟ್ಸ್ ಏನಿದೆ, ಅವರ ಸರ್ವಿಸಸ್ ಏನಿದೆ. ಒಂದು 12 ವರ್ಷದಿಂದ ಮೊಬೈಲ್ ಫೋನ್ಸ್, ನಾ ಆಗಲೇ ಹೇಳಿದಾಗೆ ಮೊಬೈಲ್ ಫೋನ್ ಸರ್ವಿಸಿಗೆ ಹೆಸರುವಾಸಿ ಒಂದು ಅಂಗಡಿ ಅಂತ ಹೇಳಿದ್ರೆ, ಅಥವಾ ಪುತ್ತೂರಿನ ಶಾಪ್ ಅಂತ ಹೇಳಿದ್ರೆ ಅದು ಮಾರ್ಕ್ ಟೆಲಿಕಾಮ್. ಸೊ ಅವ್ರ ಹತ್ರನೇ ಕೇಳುವ ಅವರದ್ದು ಏನೆಲ್ಲ ಸರ್ವಿಸಸ್ ಇದೆ ಅಂತೇಳಿ. ಬನ್ನಿ. ನಮಸ್ಕಾರ, ನಿಮಗೆ ಮಾರ್ಕ್ ಟೆಲಿಕಾಮಿಗೆ ಸುಸ್ವಾಗತ. ಈಗ ಹೇಳಿದಾಗೆ ನಮ್ಮ ಅಧ್ಯಕ್ಷರು ಕೆಲವೆಲ್ಲ ಕ್ವಶನ್ಸ್ ಎಲ್ಲ ನಮ್ಮಲ್ಲಿ ಕೇಳಿದರೆ ಏನೆಲ್ಲ ಸರ್ವಿಸಸ್ ಮಾರ್ಕ್ ಟೆಲಿಕಾಮಲ್ಲಿ ಸಿಗ್ತಾ ಇದೆ ಅಂತೇಳಿ. ಆ್ಯಕ್ಚುಲಿಯಾಗಿ ನಮ್ಮದು ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್ ಆ್ಯಂಡ್ ಆಕ್ಸೆಸರೀಸ್ ಇರುವಂಥ ಶಾಪ್ ಆಗಿರ್ತದೆ. ನಾವು ಕಳೆದ 16 ವರ್ಷದಿಂದ ನಾವು ಪುತ್ತೂರಲ್ಲಿ ಇದೇ ಪ್ಲೇಸಲ್ಲಿ ನಾವು ನಮ್ಮ ಬಿಸ್ನೆಸ್ಸನ್ನು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ಈಗ 5G ಇರುವಂತಹ ಕೆಲವು ಮೊಬೈಲ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಸಹ ವಿವೋ, ಅದೇ ಥರದಲ್ಲಿ ರೆಡ್ಮಿ, ಅದೇ ಥರದಲ್ಲಿ ಓಪ್ಪೋ, ಐಫೋನ್ಸ್ ಮತ್ತು OnePlus ಈ ಥರದಲ್ಲಿ ಎಲ್ಲ ಬ್ರ್ಯಾಂಡ್ನ ಮೊಬೈಲ್ ಫೋನ್ಸ ನಮ್ಮಲ್ಲಿ ಅವೈಲೇಬಲ್ ಉಂಟು. ಅದರ ಯಾರಿಗಾದರೂ EMIಯಲ್ಲಿ 0% ಬಡ್ಡಿ ದರದಲ್ಲಿ, ಅದರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಕಡಿಮೆ ಮಂತ್ಲಿ EMIಯಲ್ಲಿ ಸಹ ನಮಗೆ ಮೊಬೈಲ್ ಫೋನ್ಸನ್ನು ನಮ್ಮಲ್ಲಿ ತಗೊಳ್ಬೋದು. ನೀವು ಖಂಡಿತವಾಗಿಯೂ ಬಂದು ನಮ್ಮ ಈ ಸರ್ವಿಸಸನ್ನು ನೀವು ಪಡ್ಕೊಳ್ಬೋದು. ಅದೇ ಥರದಲ್ಲಿ ಮೊಬೈಲ್ ಫೋನ್ಸಲ್ಲಿರುವಂಥ ಯಾವುದೇ ಸಮಸ್ಯೆಗಳಿಗೆ, ಫಾರ್ ಎಕ್ಸಾಂಪಲ್ ಇರ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಮೊಬೈಲ್ ಡಿಸ್ಪ್ಲೇಸ್ ಇರ್ಬೋದು, ಈ ಥರದಲ್ಲೆಲ್ಲ ಯಾವುದೇ ಸಮಸ್ಯೆ ಮೊಬೈಲಲ್ಲಿ ರಿಪೇರಿಗೆ ನಿಮ್ಮಲ್ಲಿ ಕಾಲಿಗೆ ಸಿಕ್ಕಿದೆ, ದಯವಿಟ್ಟು ನಮ್ಮಲ್ಲಿ ತೊಗೊಂಡು ಬಂದು ಅತಿ ಕಡಿಮೆ ದರದಲ್ಲಿ ಸಿಕ್ತ ಸಮಯದಲ್ಲಿ ಅದೇ ಥರದಲ್ಲಿ ನಿಮಗೆ ಸರ್ವಿಸಸನ್ನು ನಾವು ಕೊಡ್ತಾ ಇದ್ದೇವೆ. ಅದರಿಂದಾಗಿ ಇದಕ್ಕೆ ಸಹ ನಿಮಗೆ ಭೇಟಿಯನ್ನು ಮಾಡ್ಬೋದು. ಮತ್ತು ಮೊಬೈಲ್ ಆಕ್ಸೆಸರೀಸನ್ನು ನಾವು ಸೆಪ್ಟೆಂಬರ್ 30 ತಾರೀಕುವರೆಗೆ ಸಾಧಾರಣವಾಗಿ ಒಂದು 25% ಡಿಸ್ಕೌಂಟಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದರ ಸದುಪಯೋಗನೂ ಸಹ ನೀವು ಪಡಿಬೋದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಈಗ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ನಾವು ಒಂದು ಮೊಬೈಲ್ ಫೋನ್ನ ನ್ಯಾನೋ ಕೋಟಿಂಗ್ ಅಂತೇಳಿ ನಾವು ಇಂಟ್ರೊಡಕ್ಷನ್ ಮಾಡಿದ್ದೇವೆ. ಇದು ಏನು ಅಂತೇಳಿದರೆ, ಮೊಬೈಲ್ ಫೋನಲ್ಲಿ ಸ್ಪ್ಲಾಶ್ ಪ್ರೂಫ್, ಅಂದರೆ ಇದರಲ್ಲಿ ನೀರು ಬಿದ್ದರೆ ಅದರಲ್ಲಿ ನೀರು ನಿಲ್ಲದಾಗೆ ಇರುವಂಥ ಒಂದು ಕೋಟಿಂಗ್ ಆಗಿರ್ತದೆ. ಇದು ಮೊಬೈಲ್ ಫೋನ್ಸಲ್ಲಿ ಈ ಥರದಲ್ಲಿ ಒಂದು ಕೋಟಿಂಗನ್ನು ಮಾಡ್ತೇವೆ. ಮತ್ತು ಅದರಿಂದಾಗಿ ಸಹ ನಿಮಗೆ ಈ ಮೊಬೈಲ್ ಫೋನ್ನ ಶೈನಿಂಗನ್ನು ಸಹ ಎಷ್ಟು ವರ್ಷ ಆದರೂ ಸಹ ಯಾವುದೇ ಥರದಲ್ಲಿ ಚೇಂಜಸ್ ಇಲ್ಲದಾಗೆ ಮಾಡ್ಬೋದು. ಇದು ಬೋತ್ ನಾವು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡಕ್ಕೆ ಸಹ ಮಾಡಿ ಎಲ್ಲ ಫುಲ್ ಕವರ್ ಮಾಡಿ ಮಾಡ್ತಾ ಇರ್ತೇವೆ. ಇದರಲ್ಲಿ ಏನು ಅಂತ ಹೇಳಿದರೆ, ಸಪೋಸ್ ಮೊಬೈಲ್ ಫೋನ್ಸ್ ಎಲ್ಲಿಯಾದರೂ ನೀರಿಗೆ ಬಿದ್ದರೆ ಏನು ಮಾಡೋದು ಅಂದರೆ, ಆಗಲೇ ತೆಗೆದು ಸ್ವಲ್ಪ ಖಾಲಿ ಕ್ಲೀನ್ ಮಾಡಿದರೆ ಸಾಕಾಗ್ತದೆ. ನೀರು ಇಲ್ಲದ್ರೆ ನೀರಿನ ಯಾವುದೇ ಹನಿ ಇರ್ಬೋದು, ಅದು ಇದರ ಒಳಗಡೆ ಹೋಗೋದಾಗಿ ಇರುವಂಥ ಒಂದು ನ್ಯಾನೋ ಕೋಟಿಂಗ್. ಇದು ಪುತ್ತೂರಿನಲ್ಲಿ ನಮ್ಮ ಮಾರ್ಕ್ ಟೆಲಿಕಾಮಲ್ಲಿ ಮಾತ್ರ ಅವೈಲೇಬಲ್ ಇರ್ತದೆ. ಇದರ ಸಹ ಸದುಪಯೋಗವನ್ನು ಸಹ ಪ್ರತಿಯೊಂದು ಗ್ರಾಹಕರು ಸಹ ಪಡೆದುಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಓಕೆ, ನಾವು ಮಾರ್ಕ್ ಟೆಲಿಕಾಮ್ ಎಲ್ಲ ನೋಡಿ ಆಯ್ತು. ಈಗ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಏನೆಲ್ಲ ಮಾಡ್ತಾಯಿದೆ, ಅವರ ಸರ್ವಿಸ್ ಏನಂತ ಹೇಳುವಂಥದ್ದೆಲ್ಲ ಕೇಳ್ಕೊಂಡೆವು. ಇರೋದ್ರಲ್ಲಿ ಈಗ ನೀವು ಅಂದರೆ ಯಾವುದು ರೆಕಮೆಂಡ್ ಮಾಡ್ತೀರಾ ಈಗ ಮೊಬೈಲ್ ತಗೊಳ್ಳೋದಿದ್ರೆ? ಈಗ ನಮಗೆ ಕಳೆದ ವಾರದಲ್ಲಿ ಒಂದು ಇಂಟ್ರೊಡ್ಯೂಸ್ ಆದಂತಹ ಹೊಸ ಮೊಬೈಲ್ ಫೋನ್ಸ್, ಅದರ ಹೆಸರು ಏನಾಗಿರುತ್ತೆ ಅಂದರೆ ವಿವೋ V29e ಅಂತೇಳಿ. ಇದು ಸ್ಲಿಮ್ಮೆಸ್ಟ್ ಮತ್ತು ಕರ್ವ್ ಡಿಸ್ಪ್ಲೇ ಆಗಿರ್ತದೆ. ಕರ್ವ್ ಡಿಸ್ಪ್ಲೇ ಸೆಟ್ ಆಗಿರ್ತದೆ. ಇದರ ಕಾಸ್ಟ್ ಬಂದುಬಿಟ್ಟು 5G ಮೊಬೈಲ್ಸ್, ಈಗ ಲೇಟೆಸ್ಟ್ ಟೆಕ್ನಾಲಜಿ ಅಂತ 5G ಮೊಬೈಲ್ಸ್ ಆಗಿರ್ತದೆ. ಇದರ ನಿಮಗೆ ಪ್ರೈಸ್ ಬಂದುಬಿಟ್ಟು 26,999ಗೆ ಅವೈಲೇಬಲ್ ಇದೆ. ಓಕೆ, ಇದು ಒಳ್ಳೆಯದಿದೆ. ಈಗ ಇರುವಂಥದ್ದಲ್ಲಿ ಇದು ಲೇಟೆಸ್ಟ್ ಆಗಿ ಬಂದದ್ದು. ಮತ್ತು ಕ್ಯಾಮರಾ ಕ್ವಾಲಿಟಿ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಅದೇ ಥರದಲ್ಲಿ ಡಿಸ್ಪ್ಲೇ ಪರ್ಫಾರ್ಮೆನ್ಸ್, ಪ್ರತಿಯೊಂದು ಸ್ಟೈಲಿಶ್ ಆಗಿ ಭಾರಿ ಒಳ್ಳೆಯದಾಗಿ ಈ ಮೊಬೈಲ್ ಫೋನ್ಸ್ ಅವೈಲೇಬಲ್ ಉಂಟು.
ಓಕೆ, ಸಪೋಸ್ ಈಗ ಯಾರು ಬೈ ಮಾಡ್ಬೇಕಂತ ಹೇಳಿದ್ರೆ EMI ಆಪ್ಷನ್ಸ್ ಈ ತರ ಎಲ್ಲ ಇದೆಯಾ? EMI ಆಪ್ಷನ್ಸ್ ಇದೆ ನಿಮಗೆ. ಬಜಾಜ್ ಇದೆ, HDB ಇದೆ, HDFC, IDFC Okay. ಎಲ್ಲ ಬಜಾಜ್, HDFC, IDFC ಎಲ್ಲ ಥರದ ಫೈನಾನ್ಸ್ ಆಪ್ಷನ್ಸ್ ನಮ್ಮಲ್ಲಿ ಅವೈಲೇಬಲ್. ಸೊ ಬಹಳಷ್ಟು ಜನರಿಗೆ ಇರ್ತದೆ ತುಂಬ ಹೊಸ ಫೋನ್ ತಗೋಬೇಕು ಒಂದು 30,000 50,000 ಅಂತೇಳಿ. ಹೌದು. ಸೊ EMI ಆಪ್ಷನ್ ಕೂಡ ಇದೆ. ಅದೇ ಥರ ಅವರು ಸರ್ವಿಸ್ ಕೂಡ ಕೊಡ್ತಾರೆ. ನೀವು ಅದರಿಂದ ಕವರ್ ಇರ್ಬೋದು, ಬೇರೆ ಬೇರೆ ಏನಿಲ್ಲ. ಯಾಕಂದರೆ ಹೆಚ್ಚಿನವ್ರು ಅವ್ರು ಯಾವಾಗಲೂ ಹೇಳಲಿಕ್ಕಿದೆ ಆನ್ಲೈನಲ್ಲಿ ಬೈ ಮಾಡಿದ್ರೆ ಆ ಥರ ಏನು ಸರ್ವಿಸ್ ಬೇಕಾದ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಬಟ್ ಇಲ್ಲಿ ಬಂದಾಗ ನಿಮಗೆ ಆ ಫೀಲ್, ಟಚ್ ಆ್ಯಂಡ್ ಫೀಲ್ ಎಲ್ಲವನ್ನು ಕೂಡ ನಮ್ಗೆ ಆನ್ಲೈನಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡ್ತೇವೆ ಅಷ್ಟೇ. ಮತ್ತೆ ಈಗ ನಾವು ವಿಡಿಯೋ ಮಾಡಿದವ್ರನ್ನೆಲ್ಲ ನೋಡ್ಕೊಂಡು ರಿವ್ಯೂ ನೋಡ್ತೇವೆ. ಬಟ್ ಇಲ್ಲಿ ಫಿಸಿಕಲ್ ಆಗಿ ಬಂದಾಗ ನಿಮ್ಗೆ ಏನು ನೋಡ್ಬೋದು ಅಂತೇಳಿ ನೋಡಿಕೊಂಡು ನಮಗೆ ಆಪ್ಷನ್ ಯಾವ್ದು ಬೇಕೋ ಅಲ್ಲ ಟಚ್ ಆ್ಯಂಡ್ ಫೀಲ್ ಮಾಡಿ ಎಲ್ಲ ನೋಡ್ಕೊಳ್ಬೋದು. ಸೊ ಆ ಥರ ನಮ್ಮ ಶಶಿರಾಜ್ ಅವರಲ್ಲಿ ಅದು ಅಂತ ಮೊಬೈಲ್ಸ್ಗಳು ಲಭ್ಯವಿದೆ. ಅದೇ ರೀತಿಯಲ್ಲಿ ಸರ್ವಿಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಫೋನ್ ಬಿದ್ದರೆ ಆ ಥರ ಸರ್ವಿಸ್ ಇರುವಂಥದ್ದು ಇರೋದು. ಮೇಲೆ ಡಿಸ್ಪ್ಲೇ ಕವರನ್ನು ಹಿಡಿದು ಎಲ್ಲ A to Z ಅಂತ ಹೇಳ್ಬೋದು. ಆ ಥರ ಸುಮಾರು 15 ವರ್ಷದಿಂದ ಅವರು ಈ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಅವರ ಶಾಪಿಗೆ ವಿಸಿಟ್ ಮಾಡಿ. JCSಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ JC ಇಂದಾಗಿ, ಆದ ಕಾರಣ. ಸೊ ನೀವೆಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.